ಪ್ರಪಂಚದಲ್ಲಿ ಅದೆಷ್ಟು ಲಕ್ಷಾಂತರ ಭಾಷೆಗಳಿವೆ, ಭಿನ್ನ ವಿಭಿನ್ನವಾದ ಸಾವಿರಾರು ಸಂಸ್ಕೃತಿಗಳಿವೆ. ಇದೆಲ್ಲದರ ಮಧ್ಯೆ ಅವರದ್ದೇ ಆದ ಆಚಾರ ವಿಚಾರಗಳು ಇದಕ್ಕೆ ಸೇರಿಕೊಳ್ಳುತ್ತೆ. ಇಂಥ ಸಂಸ್ಕೃತಿಗಳ ಪೈಕಿ ತುಳು ಸಂಸ್ಕೃತಿ ಕೂಡ ಒಂದು. ಈ ತವಳವ ಸಂಸ್ಕೃತಿಗೆ ಅದರದ್ದೇ ಆದಂತಹ ಸ್ವತಂತ್ರ ಭಾಷೆ ಕೂಡ ಇದೆ. ಹಾಗೆ ತುಳುವಲ್ಲಿ ಅದೆಷ್ಟು ಸಾಹಿತ್ಯ, ನಾಟಕ, ಕಥೆ, ಕಾದಂಬರಿಗಳು ರಚಿತವಾಗಿದೆ. ಇವೆಲ್ಲದರ ತಳಪಾಯದೊಂದಿಗೆ 1971ರಲ್ಲಿ ತುಳು ಭಾಷೆಯಲ್ಲಿ ಸಿನಿಮಾ ಒಂದು ತೆರೆಗೆ ಅಪ್ಪಳಿಸುತ್ತೆ. ಅಂದು ಪುಟ್ಟದಾಗಿ ಚಿಗುರೊಡೆದ ತುಳು ಚಿತ್ರರಂಗ ಇದೀಗ ಬೆಳೆದು ಹೆಮ್ಮರ ಆಗಿದೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತ ನಾಟಕ ರಂಗ ಕೂಡ ಇದೀಗ ಸರ್ವವ್ಯಾಪಿ. ಇಂದು ನಾವೆಲ್ಲರೂ ಮೆಚ್ಚಿಕೊಂಡಿರುವ ತುಳು ಕಲಾರಂಗಕ್ಕೆ ಭದ್ರ ಬುನಾದಿ ಹಾಕಿದವರು ಯಾರು ಅಂತ ಕೇಳಿದ್ರೆ ಒಂದಿಷ್ಟು ಹೆಸರುಗಳು ಬರುತ್ತೆ. ಇದರಲ್ಲಿ ಏರು ಧ್ವನಿಯಲ್ಲಿ ಕೇಳಿ ಬರುವ ಹೆಸರು ಬಿ ರಾಮ ಕಿರೋಡಿಯನ್. ತುಳುರಂಗ ರತ್ನಾಕರ, ತುಳುರಂಗ ಭೀಷ್ಮ ಅಂತ ಹೆಸರು ಪಡೆದ ದಿವಂಗತ ಬಿ ರಾಮ ಕಿರೋಡಿಯನ್ ಅವರ ಮೊಮ್ಮಗಳು ಎನ್ನೋ ಹೆಮ್ಮೆ ನನಗಿದೆ. ರಾಮ ಕಿರೋಡಿಯನ್ ಅವರ ಬರವಣಿಗೆ ಗತ್ತೆ ಬೇರೆ. ಬಲಗೈಯಲ್ಲಿ ಪೆನ್ನು, ಎಡಗೈಯಲ್ಲಿ ಬೀಡಿ ಹಿಡ್ಕೊಂಡು ಬರಿತಾ ಇದ್ರೆ ಅದೊಂದು ಅದ್ಭುತ ಸಾಹಿತ್ಯವಾಗಿತ್ತು. ಈ ಎಲ್ಲ ವಿಚಾರಗಳ ಬಗ್ಗೆ ಚಿತ್ರರಂಗದ ದಿಗ್ಗಜರು ತಮ್ಮದೇ ಶೈಲಿಯಲ್ಲಿ ವಿವರಣೆಯನ್ನ ನೀಡ್ತಾರೆ. ಅದಕ್ಕೂ ಮುನ್ನ ಅವರು ನಡೆದು ಬಂದ ಹಾದಿಯನ್ನ ಒಮ್ಮೆ ತಿರುಗಿ ನೋಡೋಣ. ನಾನು ಕಂಡಂತೆ ನಮ್ಮ ತಾತ ಚಿಕ್ಕ ವಯಸ್ಸಲ್ಲಿ, ನಾನೊಂದು 10 ವರ್ಷ ಇದ್ದೆ ಆ ಟೈಮಲ್ಲಿ, ರೈಟ್ ಹ್ಯಾಂಡಲ್ಲಿ ಪೆನ್ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬಿಡಿ ಇಟ್ಕೊಂಡು ನಮ್ಮೊಂದು ದೊಡ್ಡ ಹಾಲಲ್ಲಿ TV ನೋಡಿಕೊಂಡು ಆ ದೂರದರ್ಶನದಲ್ಲಿರೋ ನ್ಯೂಸು ಎಲ್ಲ ಒಂದು ನಾಲೆಜ್ ಕಲೆಕ್ಟ್ ಮಾಡಿಕೊಂಡು ಅವರು ಬರೀತಿರೋ ಶೈಲಿ ಅದೆಲ್ಲ ಕಣ್ಮುಂದೆ ಇವಾಗಲೂ ಇದೆ. ಕಿರೋಡಿಯನ್ ಮಾಸ್ಟ್ರು ಓದಿದ್ದು 5ನೇ ತರಗತಿ ಆಗಿದ್ರು ಪ್ರಪಂಚದ ಎಲ್ಲ ವಿದ್ಯಮಾನಗಳನ್ನ ಬಲ್ಲವರಾಗಿದ್ರು. ಇಂಗ್ಲಿಷ್ ಭಾಷೆಯನ್ನ ಲೀಲಾಜಾಲವಾಗಿ ಮಾತನಾಡ್ತಿದ್ರು. ಇದಕ್ಕೆ ಕಾರಣವಾಗಿದ್ದೇ ಅವರ ಪೇಪರ್ ಓದುವ ಹವ್ಯಾಸ. ಮಾಸ್ಟರ್ ದಿನಚರಿ ಆರಂಭ ಆಗ್ತಿದ್ದೇ ಪೇಪರ್ ಓದೋ ಮೂಲಕ. ಇದರ ಜೊತೆಗೆ ದೂರದರ್ಶನದಲ್ಲಿ ಪ್ರಸಾರ ಆಗ್ತಿದ್ದ ವಾರ್ತೆ ವೀಕ್ಷಿಸೋದು ಕೂಡ ಅವರ ದಿನಚರಿಯ ಭಾಗವಾಗಿತ್ತು. ನಮ್ಮ ತಾತ ರಾಮ್ ಕಿರೋಡಿಯನ್ ಅವರು ಹುಟ್ಟಿದ್ದು ಶಶಿತ್ಲು ಅನ್ನೋ ಒಂದು ಪ್ಲೇಸಲ್ಲಿ. ಅವರು ಮನೆತನ ಅಲ್ಲಿ, ಬಟ್ ಬೆಳೆದಿದ್ದು ಅಶೋಕ್ ನಗರ. ಅವರು ಕಲ್ತಿದ್ದು ಅಶೋಕ್ ನಗರ ಶಾಲೆಯಲ್ಲಿ 5ನೇ ತರಗತಿ ಕಲ್ತಿದ್ದಾರೆ. ಬಟ್ 5ನೇ ಕ್ಲಾಸ್ ಕಲ್ತ್ರೂ ಅವರ ಇಂಗ್ಲೀಷ್ ಮಾತಾಡೋ ಸ್ಟೈಲಿ ಮತ್ತು ಬರಿತಿರೋ ಒಂದು ಹವ್ಯಾಸ ನೋಡಿದರೆ ಯಾರೂ ಹೇಳೋಕ್ಕಿಲ್ಲ 5ನೇ ಕ್ಲಾಸ್ ಅಂತ ಹೇಳಿ. ಯಾಕಂದರೆ ಅಷ್ಟು ಜಾಣರಾಗಿದ್ದರು ಅವರು. TV ಜಾಸ್ತಿ, ಅಂದರೆ ದೂರದರ್ಶನದಲ್ಲಿ ನ್ಯೂಸ್ ಅನ್ನೋದು ತುಂಬಾ ನೋಡ್ತಿದ್ರು, ನಾಲೆಜ್ ತುಂಬ ಗೇನ್ ಮಾಡ್ತಿದ್ರು. ಅದರಲ್ಲೇ ನ್ಯೂಸ್ ಪೇಪರ್ ಅಂತೂ ಪ್ರತಿನಿತ್ಯ ತಪ್ಪದೇ ಓದ್ತಾಯಿದ್ರು, ಪ್ರತಿನಿತ್ಯ. ಸೊ ಬೆಳಿಗ್ಗೆದ್ದು ಅವ್ರದ್ದು ಸ್ಟಾರ್ಟ್ ಆಗೋದೇ ನ್ಯೂಸ್ ಪೇಪರಲ್ಲಿ. ಕಿರೋಡಿಯನ್ ಮಾಸ್ಟರ್ಗೆ 7 ಮಂದಿ ಮಕ್ಕಳು. ಆದ್ರೂ ಕೂಡ ಆ ಕಾಲದಲ್ಲೇ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ರು. ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂತ ಎಲ್ರಿಗೂ ವಿದ್ಯೆಯ ಜೊತೆಗೆ ಜೀವನದ ಮೌಲ್ಯವನ್ನು ಕೂಡ ಸರಿಸಮಾನವಾಗಿ ಕಲಿಸಿಕೊಟ್ರು. 40 ಇಯರ್ಸ್ ಬ್ಯಾಕ್ ಅರೌಂಡ್ ಇದರಲ್ಲಿ ಎಜುಕೇಷನ್ ಅನ್ನೋದನ್ನು ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು ನಮ್ಮ ತಾತ. ಎಲ್ರಿಗೂ ಚೆನ್ನಾಗಿ ವಿದ್ಯೆಯನ್ನು ಕಲಿಸಿದ್ದಾರೆ. ಹಾಗೆಯೇ ಜೀವನದಲ್ಲಿ ಹೇಗೆ ಸಾಧನೆ ಮಾಡಬೇಕು ಅನ್ನೋ ದಾರಿನ ಎಲ್ಲ ಮಕ್ಕಳಿಗೂ ಹೇಳ್ತಾ ಇದ್ರು. ಮಹಾದೈವ ಭಕ್ತರಾದ ರಾಮ ಕಿರೋಡಿಯನ್ ಅವರು ಕೋಡಿಕಲ್ನ ಮಹಾಗಣಪತಿ ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮ ನೀಡ್ತಾ ಇದ್ರು. ಇದರಲ್ಲಿ ತಬಲಾ, ಹಾರ್ಮೋನಿಯಂ ಕೂಡ ಅವರೇ ನುಡಿಸ್ತಾ ಇದ್ರು. ಭಜನಾ ಕಾರ್ಯಕ್ರಮಕ್ಕೆ ಹೋಗುವಾಗ ಕೇವಲ ಕಿರೋಡಿಯನ್ ಮಾಸ್ಟರ್ ಮಾತ್ರ ಹೋಗ್ತಿರ್ಲಿಲ್ಲ, ಮಕ್ಕಳನ್ನ ಕೂಡ ಕರೆದುಕೊಂಡು ಹೋಗ್ತಿದ್ರು. ಇದರ ಪ್ರತಿಫಲವಾಗಿ ಹುಟ್ಟಿಕೊಂಡಿದ್ದು ಮಂಗಳೂರಿನ ಪ್ರತಿಷ್ಠಿತ ಅಶೋಕ ಮ್ಯೂಸಿಕಲ್ ನೈಟ್. ಕೋಡಿಕಲ್ಲಲ್ಲಿರೋ ಮಹಾಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಭಜನಾ ಕಾರ್ಯಕ್ರಮ ಕೊಡ್ತಾಯಿದ್ರು. ಅದರಲ್ಲಿ ಹಾರ್ಮೋನಿ, ತಬಲಾ ಎಲ್ಲ ಬಾರಿಸ್ತಿದ್ರು. ಅದರ ಒಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಹಾಗೆಯೇ ನಮ್ಮ ಮಾವಂದರು ಎಲ್ಲ ಬರ್ತಿದ್ರು. ಸೊ ಅದನ್ನೇ ಮುಂದುವರಿಸ್ಕೊಂಡು ನಮ್ಮ ಮಾವಂದರು ಮ್ಯೂಸಿಕಲ್ ನೈಟ್ ಅಂತ ಸ್ಟಾರ್ಟ್ ಮಾಡಿದರು. ಅಶೋಕ್ ಮ್ಯೂಸಿಕಲ್ ನೈಟ್ ಅಂತ ಸ್ಟಾರ್ಟ್ ಮಾಡಿದರು. ರಾಮ ಕಿರೋಡಿಯನ್ ಅವರನ್ನ ನಾಟಕ ಬ್ರಹ್ಮ ಅಂತಾನೆ ಕರೀತಾರೆ. ಪ್ರಸ್ತುತ ತುಳು ಚಿತ್ರರಂಗದಲ್ಲಿ ಯಾರೆಲ್ಲ ದಿಗ್ಗಜರೆಂದು ಕರೆಸಿಕೊಳ್ತಿದ್ದಾರೋ ಅವರೆಲ್ಲ ರಾಮ ಕಿರೋಡಿಯನ್ ಅವರ ಗರಡಿಯಲ್ಲೇ ಬೆಳೆದವರು. ಒಂದಿಷ್ಟು ಮಂದಿ ಕನ್ನಡ ಚಿತ್ರರಂಗಕ್ಕೂ ಕಾಲಿಟ್ಟವರು. ನಾಟಕ ಬ್ರಹ್ಮ ರಾಮ ಕಿರೋಡಿಯನ್ರ ಶಿಷ್ಯ. ರಂಗಭೂಮಿ, ತುಳು ನಾಟಕ ರಂಗತಜ್ಞನಾಗಿ, ಕಲಾ ನಿರ್ದೇಶಕನಾಗಿ ರಂಗಭೂಮಿಯಲ್ಲಿ ಬೆಳೀಲಿಕ್ಕೆ ಮತ್ತು
ನನಗೆ ಅವಕಾಶಗಳು ದೊರೆತಕ್ಕೆ ಮುಖ್ಯ ನನ್ನ ಗುರು ಬಿ ರಾಮಕಿರೋಡ್ಯ. ಅವರ ಪ್ರತಿಯೊಂದು ನಾಟಕದಿಂದಾಗಿ ನನಗೆ ಹೆಸರು ಬಂದದ್ದು ರಾಮಕಿರೋಡ್ಯನರ ನಾಟಕದಿಂದ. ಬಿರ್ದಿದ ಬೈರೆಯವರು, ಕಾನೊಂದ ಕಣ್ಣು, ದಿಕ್ಕು ತತ್ತಿ ಬೊಕ್ಕ, ಹೀಗೆ ಹಲವಾರು ನಾಟಕಗಳಲ್ಲಿ ನನಗೆ ನನ್ನ ಪ್ರತಿಭೆಯನ್ನು ಹೊರಸೂಸಲು ಅವಕಾಶವಾಯಿತು. ತುಳು ರಂಗಭೂಮಿಯಲ್ಲಿ ಮಾಸ್ಟ್ರೇ ಅನ್ನೋ ಸ್ಥಾನಕ್ಕೆ ಉನ್ನತ ಗೌರವ. ಅದೇ ಗೌರವಕ್ಕೆ ಪಾತ್ರರಾದವರು ರಾಮಕಿರೋಡಿಯನ್. ಸಮಾನ ವಯಸ್ಕರು ಕೂಡ ಇವರ ಹೆಸರು ಕರಿತಾ ಇರಲಿಲ್ಲ, ಬದಲಾಗಿ ಮಾಸ್ಟ್ರೇ ಅಂತಾನೆ ಕರಿತಾ ಇದ್ರು. ಹಾಗೆ ಇವರು ಕೆಲವರಿಗೆ ಕಿರೋಡಿಯನ್ ಮಾಸ್ಟ್ರು ಅಂತಾನೆ ಅಚ್ಚುಮೆಚ್ಚು. ದಿವಂಗತ ರಾಮಕಿರೋಡಿಯನ್ನು ನಾನು ಯಾವತ್ತೂ ಹೆಸರಲ್ಲಿ ಕರೆಯಲಿಲ್ಲ, ಮಾಸ್ಟ್ರೇ ಎಂದು ಕರೀತಿದ್ದೆ. ನಮ್ಮ ಒಡನಾಟ ಸಾಧಾರಣ 50 ವರ್ಷ ಮೊದಲಿದೆ. ಅವರ ಅಂಗಡಿಗೆಯಿಂದ ನನ್ನ ರಂಗಭೂಮಿ ಹಾಗೂ ಚಲನಚಿತ್ರ ಪ್ರಯಾಣ ಬಂದದ್ದು. ನಮ್ಮ ಒಡನಾಟ ತುಂಬ ಹತ್ತಿರದಲ್ಲಿ ಅವರ ಅನುಭವಗಳನ್ನು ನಮ್ಮೊಂದಿಗೆ ಹಂಚುತ್ತಿದ್ದರು. ನನಗೂ ಒಂದು ಆದರ್ಶವಾಗಿದ್ದರು. ಅವರ ಸಾಹಿತ್ಯ ಹಾಗೂ ತುಳು ರಂಗಕ್ಕೆ ಇನ್ನೂ ಬೇಕಿತ್ತು. ಮಾಸ್ಟರ್ ಮಾಸ್ಟರ್ ಬಂದಿರ್ತಂತೆ ರಾಮಕಿರೋಡಿಯನ್ ಎಂದು ಬಂದಿದ್ದಾರೆ. ಯಾಕಂದ್ರೆ ಆ ಇಂಗ್ಲಿಗೆ ನಾಟಕಕ್ಕೆ ತರಬೇತಿ ಕೊಟ್ಟು ಇಂಗ್ಲಿ ನಿನಗೆ ಇಂಚೆ ಮಾತು ಇಂಗ್ಲಿ ಕುದುರೆಪಡೋಣ ಒಂದು ಆರೇ ಕಾರಣ ಅಂತ ಬಂದು ಮಸ್ತ್ ನಾಟಕ ಬರೀತಿದೆ. ಅವನ ಕೆಲವು ನಾಟಕಗಳು ಎಲ್ಲ ಪಾಠ ಬಂದೆ ಐಟ್ ಮಸ್ತ್ ಖುಷಿಯಾದ ನಾಟಕ ಬಂದ ಮುತ್ತು ಮಾಲಿಕ, ಕಾನೂಂದ ಕಣ್ಣು, ಬಿದ್ದದ ಬೈರಬೇರೆ, ಮರಳು ಮನಸ್ಸು, ಮಸ್ತ್ ನಾಟಕ ಬರೀತಿದ್ದೆ. ಅದರ ಸಾಹಿತ್ಯ ಪೌರಾಣಿಕ ನಾಟಕಗಳು ಆ ತುಳು ಸಾಹಿತ್ಯ ಬರೀನಂತ ಸಾಧಾರಣ ಏರ್ಲ ಇದೆಯಂತ ಪರಲಿಲ್ಲ. ಕಿರೋಡಿಯನ್ ಅವರು ಅಜಾತ ಶತ್ರು ಆಗಿದ್ರು. ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು ಕೂಡ ಎಲ್ರಿಗೂ ಮಾಸ್ಟ್ರು ಅಂದ್ರೆ ಅಷ್ಟೇ ಪ್ರೀತಿ, ಅಷ್ಟೇ ಭಕ್ತಿ ಕೂಡ ಇತ್ತು. ಹಾಗೆ ಪ್ರಸ್ತುತ ಕಲಾ ಸೇವೆಯಲ್ಲಿ ಯಾರ್ಯಾರ ಹೆಸರು ಮುಂಚೂಣಿಯಲ್ಲಿ ಕೇಳ್ತಿದ್ಯೋ ಅವರಿಗೆ ಮೊದಲ ಪಾಠಶಾಲೆ ಅಂದ್ರೆ ಮಾಸ್ಟರ್ ಮನೆ. ಆ ಟೈಮಲ್ಲಿ ನಮ್ಮ ಮನೆ ಅನ್ನೋದು ಒಂದು ಕಲಾವಿದರ ಕೂಟ ಅಂತ ಆಗಿತ್ತು. ಎಲ್ಲರೂ ಮ್ಯೂಸಿಕಲ್ ಸಿಂಗರ್ಸು, ಮ್ಯೂಸಿಷಿಯನ್ಸ್ ಎಲ್ಲ ಬರ್ತಿದ್ರು, ಹಾಗೆಯೇ ನಾಟಕಗಾರರು ಬರ್ತಿದ್ರು. ಸೊ ಆಲ್ ಟುಗೆದರ್ ಎಲ್ಲರೂ ನಮ್ಮ ಮನೆಯನ್ನು ಒಂದು ಕಲಾವಿದರ ಕೂಟ ಅಂತ ಕರಿತಿದ್ರು. ಆವಾಗ ಅಜಾತ ಶತ್ರುವ ಅನಿಗೆ ಏರ್ಲ ದುಶ್ಮನ್ ಪಗೆ ನಕಲು ಮಾಡಿದಿಚ್ಚಿ ಒಕ್ಕ ರಂಗಭೂಮಿದ ಒಂಜಿ ಭೀಷ್ಮೆಯ ಅಂಚಿನ ಒಂಜಿ ವ್ಯಕ್ತಿ ನಾ ಒಂಜಿ ನಾಟಕಲಿಡಿಯ ಮಸ್ತ್ ನಾಟಕಲಿಡಿಯ ಪಾತ್ರ ಮಲ್ದೆ ಪದ ಪನಿಯರಿಗೆ ಮಸ್ತ್ ಪೆರ್ಮೆ ಒಂದುಂಡು ಆರಿನಿ ಕರೆದು ಹೋದು 25ನೇ ವರ್ಷ. ರಾಮ ಕಿರೋಡಿಯನ್ ಅವರು ಆಲ್ರೌಂಡರ್ ಆಗಿದ್ರು. ಅವರ ಒಳಗಡೆ ಉತ್ತಮ ಬರಹಗಾರ ಮಾತ್ರವಲ್ಲ, ಅತ್ಯುತ್ತಮ ನಟ, ನಿರ್ದೇಶಕ ಕೂಡ ಇದ್ದ. ಆ ಕಾಲದಲ್ಲಿ ಅದೆಷ್ಟೋ ಸೂಪರ್ ಹಿಟ್ ನಾಟಕ ಕೊಟ್ಟವ್ರು. ಹಾಗೆ ಸಿನಿಮಾಗಳಿಗೆ ಎಂದೂ ಮರೆಯದ ಹಾಡುಗಳನ್ನ ಕಟ್ಟಿಕೊಟ್ಟವರು. ತುಳು ಚಿತ್ರರಂಗ ಹಾಗೆ ನಾಟಕ ರಂಗಕ್ಕೆ ಕಿರೋಡಿಯನ್ ಮಾಸ್ಟರ್ ಕೊಡುಗೆ ಅಪಾರ. ಆ ಮೂಲಕ ತುಳುವರ ಮನಸ್ಸಿನಲ್ಲಿ ಇವರು ಯಾವತ್ತಿಗೂ ಅಜರಾಮರ. ತುಳು ಕಲಾಭಿಮಾನಿಗೆ ಮಸ್ತ್ ಜನ ಒಂಜಿ ಅಡಿಪಾಯ ಪಡೆದಿರು. ಇನಿಕ್ ಈತ್ ತುಳು ಚಿತ್ರಗಳು ಬರೋಡ ಕಾರಣ ನೆಟ್ ಮಸ್ತ್ ಉದಾರಲು. ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಟಚ್ ಕೊಡ್ತೀನಿ ನೆಟ್ KN ಟೇಲರ್ ಅವಾರ್ಡ್, ಮಚ್ಚನಾಥ್ ಪಾಂಡೇಶ್ವರ್, ಸಂಜೀವ್ ದಂಡೇಕರ್ ಇಂಚ ಉದ್ದ ಲಿಸ್ಟ್ ಉಂಡು. ನೆಟ್ ಮಲ್ಲ ಪುದಾರೆ ಬಿ ರಾಮಕಿರೋಡಿಯನ್. ಪೆರ್ಮೆದ ಒಂದು ವ್ಯಕ್ತಿನ ಮರಪರನ ಸಾಧ್ಯ ಇತ್ತು ತುಳುನಾಡು. ಅವು ಚಿತ್ರರಂಗ ಕಾವಡು, ನಾಟಕ ರಂಗ ಕಾವಡು, ಅವ್ರ ಕೊತ್ತಿನಂಚಿನ ಕೊಡುಗೆ ಮಸ್ತ್ ಉಂಟು. ಅವ್ರನ್ನ ಸಾಹಿತ್ಯ, ಅವ್ರನ್ನ ನಾಟಕ ರಚನೆ ಏಪಲ್ ಅವ್ರ ಅಜರಾಮರ ಆತೆ ಇಪ್ಪುವೇರು. ಎಕ್ಸಲೆಂಟ್ ಆಕ್ಟರ್, ಎಕ್ಸಲೆಂಟ್ ಡೈರೆಕ್ಟರ್, ರೈಟರ್, ಡ್ರಾಮಾ ಮಸ್ತ್ ಹಿಟ್ ಡ್ರಾಮಾಸ್ ಕೊಡ್ತಾರೆ. ಒಂಜಾತ್ ಪದ್ಯ ಬರೀತಾರೆ. ಐ ಥಿಂಕ್ ಲಿರಿಕ್ ರೀಡರ್, ವಾಸ್ ಅನ್ ಎಕ್ಸ್ಪರ್ಟ್. ಕಲಾವಿದರಿಗೆ ಮುಪ್ಪಿದೆ, ಆದ್ರೆ ಕಲೆಗೆ ಇಲ್ಲ ಅನ್ನೋ ಮಾತಿದೆ. ಅದೇ ರೀತಿ ಕಿರೋಡಿಯನ್ ಮಾಸ್ಟರ್ ಕಲೆಗೆ ಯಾವತ್ತೂ ಮುಪ್ಪು ಅನ್ನೋದು ಇರಲಿಲ್ಲ. ಅವರ ಇಳಿ ವಯಸ್ಸಿನಲ್ಲೂ ಸಮಕಾಲೀನ ಕೃತಿಗಳನ್ನ ಬರಿತಾ ಇದ್ರು. ಹಾಗೆ ಸಾಮಾಜಿಕ, ಚಾರಿತ್ರಿಕ, ಜಾನಪದ ಹೀಗೆ ಎಲ್ಲಾ ಬಗೆಯ ನಾಟಕಗಳ ಕರ್ತೃ ಕಿರೋಡಿಯನ್ ಮಾಸ್ಟರ್. ರಾಮ ಕಿರೋಡಿಯನ್ ತುಳು ರಂಗಭೂಮಿದ ಒಂಜಿ ಮಲ್ಲ ಪುದರ್. ಮಲ್ಲನ್ ಪಂಡ ತುಳು ರಂಗಭೂಮಿದ ಭೀಷ್ಮೆಂದ್ ಪಂಡಲ ಅರೆನ್ ತಪ್ಪಾವ. ಯಾನೊಂಜಿ ಮಸ್ತ್ ಗೌರವ ಕೊರ್ಪುನ ಕೆಲವು ವ್ಯಕ್ತಿಲೆಡ್ ರಾಮ್ ಕಿರೋಡಿಯನ್ ಬಡಿ ದಾಯಕನ್ ಪಂಡ ರಾಮ್ ಕಿರೋಡಿಯನ್ ಅರೆಗ್ ಮಸ್ತ್ ಏಜ್ ಆಪಿನಡೆ ಮುಟ್ಟಲ್ಲ ಆರ್ ಸಮಕಾಲೀನ ಕೃತಿಗಳನ್ನು ಬರೆಯುತ್ತಿದ್ದಾರೆ. ನಟ ರತ್ನಾಕರ ದಿವಂಗತ ರಾಮ್ ಕಿರೋಡಿಯನ್ ಸರ್
ಒಂಜಿ ತುಳುನಾಡು ತೂಯಿನಂಚಿನ ಒಂಜಿ ಅದ್ಭುತವಾಯಿನ ಒಂಜಿ ಪ್ರತಿಭೆ ಅದ್ಭುತ ಸಾಹಿತಿ ಅರ್ನ ಬರಹನು ಇನಿಕ್ಕಲ ಅವು ಜನಜನಿತ ನಾಟಕಲಂತೂ ಅದ್ಭುತ ನಾಟಕಗಳು ಸಂಜಲೆ ದಿಕ್ಕು ತಪ್ಪಿ ಬೊಕ್ಕ ತಾಂಬರನ ಕಡೆಪಿಡಿ ಅಯ್ಯೋ ಮುಂಜ ರಟ್ಟ ಅರ್ನ ಸಾಹಿತ್ಯದ ಶೈಲಿ ಬಹುಶಃ ಇನ್ನಿಂಕಲು ಇಂಚಿನ ಮಲ್ತಿತ್ತಿನಲ್ಲ ಅರ್ನ ಶೈಲಿ ಆರು ಬರೆತಿನ ರೀತಿ ಅದನ್ನು ತೂದು ಕಲ್ದಿನ ಆಗ ಅಜಾತ ಶತ್ರು ಮಾತಂತಂದೆ ತುಳು ರಂಗಭೂಮಿದ ಪೌರಾಣಿಕ ನಾಟಕ ಆವಡು, ಚಾರಿತ್ರಿಕ ನಾಟಕ ಆವಡು, ಜಾನಪದ ಸಾಮಾಜಿಕ ನಾಟಕದ ಮಾತಾ ಮೈಡ್ಲ ಎಡ್ಡೆ ಬೆಂದಿ ಮೆಂದಿನ ಒಂದು ಮಹಾನ್ ಕಲಾವಿದೆ ಪಂಡ ತಪ್ಪ ಬಂದು ಮರೇನು ತುಳು ರಂಗಭೂಮಿದ ಬರವುದ ಬ್ರಹ್ಮೆ ಪಂಡ ಅವು ಅತಿ ಶಕ್ತಿ ಆವಂದು. ಈ ಹಿಂದೆ ಕಲೆಯಿಂದ ಹಣ ಗಳಿಸೋ ಪ್ರಮೇಯ ಇರಲಿಲ್ಲ. ಅಂತ ಕಾಲಘಟ್ಟದಲ್ಲಿ ಯಾವುದು ಪ್ರತಿಫಲ ಇಲ್ಲದೆ ಕೇವಲ ಭಾಷೆ ಕಲೆಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟ ಬೆರಳೆಣಿಕೆಯ ಸಾಧಕರಲ್ಲಿ ಕಿರೋಡಿಯನ್ ಮಾಸ್ಟ್ರು ಕೂಡ ಒಬ್ರು. ಎಂಕುಲು ರಂಗಭೂಮಿ ಕಲಾವಿದೆ ಎಂಕುಲು ಈ ಸ್ಥಿತಿಗೆ ಬರೋಡಂದಾಂಡ ದುಂಬದ ಹಿರಿಯಕಲ್ನ ಫೌಂಡೇಶನ್ ಕಟ್ಟಿತ್ತು. ಅಕುಲ್ ಫೌಂಡೇಶನ್ ಕಟ್ಟೀರು ಐದು ಬೊಕ್ಕ ಬಾಕಿದಕ್ಕುಲು ಇಲ್ಲು ಕಟ್ಟೀರು ಎಂಕುಲಿತ್ತೆ ಕಲಾವಿದರು ಇಲ್ಲಾಂಡು ಬದುಕೊಂದಿಲ್ಲ. ಅದಕ್ಕೆ ಮೂಲ ಕಾರಣ ನಮ್ಮ ಪೂರ್ವಿಕರು. ಅಪ್ಪಗ ಇನ್ಕಮ್ ಇಜ್ಜನ್ ನಾಟಕ ಪನ್ಪುನೊಂಜಿ ತುಡಿತನ್ ಪತ್ತೊಂದು ಬರೆದು ನಿದ್ರೆ ಕಜ್ಜಿಡ್ದು ದಾಲ ಇನ್ಕಮ್ ಇಜ್ಜಂದೆ ಸಮಾಜಕ್ಕೆ ತಿರಿಪೋಂತೀರು. ಅವತ್ತು ಕಲಾವಿದರನ್ನು ವೇದಿಕೆ ಕೊಂದತ್ತದೆ. ಅವತ್ತು ಸಾಧನೆ ಮಲ್ತಿನಂಚಿನ ಪುಣ್ಯಾತ್ಮೆ ರಾಮಕಿರೋಡಿಯನ್ ಸರ್ ಅಕುಲು ಪಾರ್ದಿನಂಚಿನ ಫೌಂಡೇಶನ್ ಅಕುಲು ಪಾರ್ದಿನಂಚಿನ ನಾಟಕದ ರೂಪುರೇಖೆಡು ಇನಿ ಎನ್ನಂಚಿನ ಇಂಕಲಂಚಿನ ಮಸ್ತ್ ಕಿರಿಯ ಕಲಾವಿದರು ಇಂಕುಲು ಕಲಾ ಸೇವೆಯನ್ನು ಮತ್ತೊಂದುಲ್ಲ. ತುಳು ರಂಗಭೂಮಿದ ಅನರ್ಘ್ಯ ರತ್ನ ಡಿ ರಾಮಕಿರೋಡಿಯನ್ ಮಾತೆಲ್ಲ ಅದನ್ನ ಒಡನಾಟ ನಾಟಕದ ಡೈರೆಕ್ಷನ್ ಮಲ್ತಿನಾಗ ಸ್ಕ್ರಿಪ್ಟೆಡ್ ಅದು ಬರೀತಿನ ನಾಟಕಗಳು ಅಭಿನಯ ಮಲ್ತಿನಾಗ ಅದು ನಿರ್ದೇಶನ ಮಲ್ತಿನಾಗ ತಿಕ್ಕುದುಪ್ಪು ಅಂಡ್ ಇಂಕ್ ಒಂದು ಸೌಭಾಗ್ಯ ಪನ್ಯರ ಇಚ್ಛೆ ಪಡತೆ ಯಾನ್ ಅದನ್ನ ಮಗೆ ಮಲ್ಲ ಮಗೆ ಜನ್ನಣ್ಣನ ಅದನ್ನ ಮ್ಯೂಸಿಕ್ ಸ್ಯಾಟರ್ಡೆ ಅಂತ ಪದ್ಯಪನ ನಿಂತೆ ಅಪ್ಪಗ ಮಾಸ್ಟರ್ ಒಂದು ಅದಿಲ್ಲದ ಉಲಾಯಿ ಹೋಗ್ಬೇರು ಬೇಲೆ ಪೋನಾಗ ನಾ ಶಾಪಿಗೆ ಪೋನಾಗ ಶ್ರೀದಾರ್ಗೆ ಹೋಗ್ಬೇರು ಆತೆ ಪುಲ್ಲ ಅದನ್ನ ಸ್ವರ ಅದಿಲ್ಲಡುಳ್ಳೇದು ಕಲ್ಪಿನ ಗೊತ್ತಾವಂತ ಅಂತೂ ಒಂಜಿ ಶಿಸ್ತುದ ನರಮಾನಿ. ಸುಳ್ಳು ನಗುವಾಗ ಸತ್ಯ ಅಳುತ್ತಿರುತ್ತೆ, ಸತ್ಯ ನಗುವಾಗ ಸುಳ್ಳು ಸತ್ಯ ಹೋಗಿರುತ್ತೆ. ಈ ಸಂದೇಶವನ್ನ ಬರವಣಿಗೆ ಮೂಲಕ ರಂಗ ಚಟುವಟಿಕೆ ಮೂಲಕ ಸಮಾಜಕ್ಕೆ ತಿಳಿಸಿಕೊಟ್ಟವರು ಬಿ ರಾಮ ಕಿರೋಡಿಯನ್ನವರು. ಸುಳ್ಳು ತೆಲ್ತೊಂದು ಪುನಗ ಸತ್ಯ ಬುಲ್ತೊಂದು ಪುಣ ಅಂಡ ಅವೇ ಸತ್ಯ ತೆಲಿಪುನಗ ಸುಳ್ಳು ಸೈತೇ ಬೂದಿಪುಣ. ಈ ಪವಿತ್ರವಾಯಿನ ಸಂದೇಶನು ರಂಗ ಚಟುವಟಿಕೆದ ಮೂಲಕ ಬರವುಡು ತೆರಿಪೈನಾರ್ ಸಮಾಜಗೂ ತೆರಿಪೈನಾರ್ ಎನ್ನ ಗುರು ಸಮಾನರಾಯಿನ ದಿವಂಗತ ಶ್ರೀ ರಾಮ ಕಿರೋಡಿಯನ್. ಕಿರೋಡಿಯನ್ ಅವರು ತುಳು ಕಲಾರಂಗಕ್ಕೆ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಆರಂಭಗಳಿಗೆ ಮುನ್ನುಡಿ ಬರೆದವರು ಕೂಡ ಹೌದು. ನಾಟಕ, ಸಿನಿಮಾ, ರೇಡಿಯೋ, ಪ್ರಶಸ್ತಿ, ಸನ್ಮಾನ ಹೀಗೆ ಕಿರೋಡಿಯನ್ ಮಾಸ್ಟರ್ ಬಗ್ಗೆ ಚಿತ್ರರಂಗದ ದಿಗ್ಗಜರು ಏನೆಲ್ಲ ಮಾತನಾಡಿದ್ದಾರೆ ಎಲ್ಲವನ್ನ ತೋರಿಸ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.